ನಿರ್ಜೀವ ವಸ್ತುಗಳು ಯಾವತ್ತಾದರೂ ಬೆಳೆಯೋದನ್ನ ನೀವು ಕಂಡಿದ್ದೀರಾ? ಯಾವತ್ತಿದ್ರೂ ಅದು ಅಸಾಧ್ಯನೇ ಸರಿ. ಆದರೆ ಇಲ್ಲೊಂದು ಮರದಿಂದ ಕೆತ್ತಿರೋ ಪುರಾತನ ಕುದುರೆಯೊಂದಿದೆ. ಈ ಕುದುರೆ ವರ್ಷದಿಂದ ವರ್ಷಕ್ಕೆ ಇಂಚಿಂಚಾಗಿ ಬೆಳೆಯುತ್ತಲೇ ಬಂದಿದೆ. ಅಂದಹಾಗೆ ಇದು ಇರೋದು ತುಳುನಾಡಿನ ವೀರಪುರುಷರ ಗರಡಿಯಲ್ಲಿ ಅನ್ನೋದೇ ವಿಶೇಷ. ಎಸ್, ನೀವು ಇದನ್ನ ಅಚ್ಚರಿ ಅಂತೀರೋ ಅಥವಾ ಪವಾಡ ಅಂತೀರೋ, ಆದರೆ ಇಲ್ಲಿ ಕಾಣುತ್ತಿರೋ ಈ ಮರದಿಂದ ರಚಿಸಲ್ಪಟ್ಟ ಕುದುರೆ ವರ್ಷದಿಂದ ವರ್ಷಕ್ಕೆ ಇಂಚಿಂಚಾಗಿ ಬೆಳೆಯುತ್ತಿರುವುದು ಮಾತ್ರ ದಿಟ. ಈ ರೀತಿ ಇಂಚಿಂಚಾಗಿ ಬೆಳೆಯುತ್ತಿರುವ ಈ ಕುದುರೆ ಉಡುಪಿ ಕಾಪುವಿನ ಬ್ರಹ್ಮ ಬೈದರ್ಕಳ ಪೊಯ್ಯ ಪೋಡಿಕಲ್ಲ ಗರಡಿಯಲ್ಲಿದೆ. ಅಂದಹಾಗೆ ಈ ಗರಡಿಯಲ್ಲಿ ತುಳುನಾಡಿನ ವೀರಪುರುಷರಾದ ಕೋಟಿ ಚೆನ್ನಯ್ಯರನ್ನು ಆರಾಧಿಸುತ್ತಾ ಬರಲಾಗಿದೆ. ಇಲ್ಲಿ ಕೋಟಿ ಚೆನ್ನಯ್ಯರಿಗೆ ಇರುವಷ್ಟೇ ಪ್ರಾಧಾನ್ಯತೆ ಈ ಮರದ ಕುದುರೆಗೂ ಇದೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ಗರಡಿಗೆ ಆಗಮಿಸುವ ಭಕ್ತರು ಕುದುರೆಗೂ ಭಕ್ತಿಯಿಂದ ಕೈ ಮುಗಿಯುತ್ತಾರೆ. ಅಂದಹಾಗೆ ಈ ಕುದುರೆಗೂ ಹಲವು ವರ್ಷಗಳ ಪುರಾಣ ಇತಿಹಾಸವಿದೆ. ಹಲವಾರು ವರ್ಷಗಳ ಹಿಂದೆ ಈ ಊರಿನ ಮಂದಿ ಅದೆಲ್ಲೋ ವ್ಯಾಪಾರಕ್ಕೆ ತೆರಳಿದ್ದ ವೇಳೆ ಈ ಮರದ ಕುದುರೆಯನ್ನು ಸಂತೆಯಲ್ಲಿ ಕಾಣುತ್ತಾರೆ. ಅದನ್ನ ಪೊಯ್ಯ ಪೋಡಿಕಲ್ಲ ಗರಡಿಯಲ್ಲಿ ಇಡಲೆಂದು ಖರೀದಿಸುವುದಕ್ಕೂ ಮುಂದಾಗ್ತಾರೆ. ಆದ್ರೆ ಅದಾಗಲೇ ಆ ಮರದ ಕುದುರೆಯನ್ನ ಆ ಊರಿನ ಅರಸ ಖರೀದಿಸಿ ವಿಷಯ ತಿಳಿದು ವಾಪಸ್ ಹಿಂದಿರುಗಿ ಬರುತ್ತಾರೆ. ಬಳಿಕ ಆ ಊರಲ್ಲಿ ಅರಸನ ಪಾಲಿಗೆ ಎಲ್ಲವೂ ಕೈಕೊಟ್ಟು ರಾಜ್ಯವೇ ದಿವಾಳಿಯಾಗುತ್ತಾ ಸಾಗುತ್ತದೆ. ಈ ವೇಳೆ ಆ ಅರಸ ಜ್ಯೋತಿಷಿಯರಲ್ಲಿ ಪ್ರಶ್ನೆಯನ್ನಿಟ್ಟಾಗ, ನೀನು ಖರೀದಿಸಿದ ಕುದುರೆ ಗರಡಿಯೊಂದಕ್ಕೆ ಸೇರಬೇಕಾದದ್ದು ಎಂದು ತಿಳಿಸುತ್ತಾರೆ. ಆದರೆ ಅದನ್ನ ಖರೀದಿಸಲು ಬಂದವರಾಗಲಿ ಗರಡಿ ಎಲ್ಲಿದ್ದಾಗಲಿ ತಿಳಿಯದೆ ಹೋದಾಗ ಅರಸ ಜ್ಯೋತಿಷಿಗಳ ಸಲಹೆಯಂತೆ ಸಮುದ್ರದಲ್ಲಿ ಬಿಡ್ತಾನೆ. ಈ ರೀತಿ ಬಿಟ್ಟ ಮರದ ಕುದುರೆ ಕಾಪು ಕಡಲ ಕಿನಾರಿಗೆ ಬಂದು ಮೀನುಗಾರರ ಕೈ ಸೇರಿ ಬಳಿಕ ಬ್ರಹ್ಮ ಬೈದರ್ಕಳ ಗರಡಿಗೆ ಬಂದು ಸೇರುತ್ತೆ. ಆದ್ರೆ ಸಮುದ್ರದಲ್ಲಿ ಬಂದ ಈ ಕುದುರೆಯನ್ನು ಗರಡಿ ಒಳಗಿಡುವುದು ಕಷ್ಟವಾಯಿತು. ಕಾರಣ ಆ ಸಮಯದಲ್ಲಿ ಗರಡಿಯ ಬಾಗಿಲು ಕಿರಿದಾಗಿದ್ದು ಕುದುರೆಯನ್ನು ಒಳಗೆ ಕೊಂಡೊಯ್ಯಲಾಗಲಿಲ್ಲ. ಹಾಗಂತ ಹೊರಗಿಟ್ಟು ಹೋದ ಕುದುರೆ ಮರುದಿನ ಮತ್ತೊಂದು ಅಚ್ಚರಿ ನೀಡಿತು. ಹೊರಗಿದ್ದ ಕುದುರೆ ತಾನಾಗಿಯೇ ಗರಡಿಯನ್ನ ಸೇರಿತು. ಇದರಿಂದಾಗಿ ಜನ ಕುದುರೆಯನ್ನ ಭಕ್ತಿಯಿಂದ ಆರಾಧಿಸತೊಡಗಿದ್ರು. ಇಂದಿಗೂ ಆ ಕುದುರೆಯನ್ನು ಬೆಳೆಯುವ ಕುದುರೆ ಎಂದು ಜನ ನಂಬಿದ್ದಾರೆ. ಈಗಿರುವ ಗುರಿಕಾರರ ಹಿರಿಯರ ಪ್ರಕಾರ ಅಂದು ಇದ್ದ ಕುದುರೆಗೂ ಇಂದು ಇರುವ ಕುದುರೆಗೂ ಬಹಳ ವ್ಯತ್ಯಾಸವಿದೆ ಎನ್ನುತ್ತಾರೆ. ಗರಡಿಯವರು ಆಚರಿಸಿದ್ದಾರೆ. ಅದು ಅವರಿಗೆ ತಲುಪಿದರೆ ನಿಮ್ಮ ಊರಿನ ರಾಜನ ಕಷ್ಟ ಪರಿಹಾರ ಅಂತ, ಊರಿನ ಬರಗಾಲ ಪರಿಹಾರ ಅಂತ ಹೇಗೆ ಯಾರು ಅಂತ ಯಾರು ಹಾಗಾದರೆ ನಾವು ಎಂತ ಮಾಡಿ, ಹಾಗಾಗಿ ನೀವು ಎಲ್ಲ ಊರಿನವರು ಒಟ್ಟಾಗಿ ದೇವರಿಗೆ ಪ್ರಾರ್ಥನೆ ಮಾಡಿ, ಇದು ಯಾರು ಕೇಳಿದ್ದಾರೆ ಅವರಿಗೆ ತಂದಬೇಕಂತ ಸಮುದ್ರಕ್ಕೆ ದುಡಿದಿದೆ. ಸಮುದ್ರದಲ್ಲಿ ಅವರಿಗೆ ಬೇಕಾದಲ್ಲಿ ತಲುಪ್ತೀವಿ, ನೀವು ಅಷ್ಟು ಮಾಡಿದ್ರಿ ಅಂತ. ಇವರು ಹಾಗೆ ಮಾಡಿದ್ರು. ಅದನ್ನೆಲ್ಲ ಊರಿನವರು ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ರು. ಇದು ಯಾರು ಕೇಳಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಅಂತೂ ಈ ಕುದುರೆ ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರಲಿ ಅಂದರೆ ಸಮುದ್ರದ್ದು. ಇಂದಿಗೂ ಪ್ರತಿ ಪರ್ವ ಸಂದರ್ಭದಲ್ಲಿ ಕುದುರೆಗೆ ಪೂಜೆ ಸಲ್ಲುತ್ತದೆ. ದೈವಾರಾಧನೆ ಎನ್ನುವಂಥದ್ದು ತುಳುನಾಡಿನ ಮೂಲಸೆಲೆ. ದೈವಗಳ ಆರಾಧನೆ ಇಂದಿಗೂ ತುಳುನಾಡಿನಾದ್ಯಂತ ಹಾಸುಹೊಕ್ಕಾಗಿದೆ. ಈ ಭಾಗದ ಮಂದಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟ ಕಾಲದಲ್ಲಿ ದೈವದ ಮೊರೆ ಹೋಗುವುದು ಮಾಮೂಲು. ಅದರ ಜೊತೆಗೆ ವೀರಪುರುಷರಾದ ಕೋಟಿ ಚೆನ್ನಯ್ಯರನ್ನು ತುಳುನಾಡಿನ ಮಂದಿ ಆರಾಧಿಸುತ್ತಲೇ ಬಂದಿದ್ದಾರೆ. ಅದರ ನಡುವೆ ಬೆಳೆಯುವ ಕುದುರೆಯು ತನ್ನ ದೈವ ಬಲದಿಂದ ಜನರ ನಂಬಿಕೆಗೆ ಪಾತ್ರವಾಗಿರುವುದು ವಿಶೇಷ.